ആഖിറം മുന്നിലായി നിൽക്കും പാപിയേലും ആഖിറം മുന്നിലായി നിൽക്കും പാപിയേലും മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി الحمد لله رب العالمين اللهم صل على سيدنا محمد وعلى آل سيدنا ومولانا محمد اللهم وصل مثل ثواب ما قرأناه وما صليناه إلى حضرة حبيبنا وسيدنا وشفيعنا مولانا ومرشدنا ومنجينا محمد صلى الله عليه وسلم ثم إلى حضرة سائر الأنبياء والأولياء والعلماء والشهداء والزهداء والصديقين والصالحين إلى حضرة الخلفاء الأربعة والأئمة الأربعة والمجتهدين وسائر الأولياء الكرام من مشارق الأرض إلى مغاربها اللهم بحقهم ورجائهم وبعلومهم وبكراماتهم بارك لنا في كل أمورنا بارك لنا في كل أمورنا اللهم بارك لنا في كل أمورنا بركة تامة كما باركت على عبادك الصالحين اللهم ثم إلى حضرة آبائنا وأمهاتنا وإخواننا وأخواتنا وأقربائنا وأساتذتنا ومشايخنا كلهم أجمعين اللهم اغفر لنا واغفر لهم وارحمنا وارحمهم واعف عنهم يا رب العالمين اللهم ربنا تقبل منا إنك أنت السميع العليم وتب علينا إنك أنت التواب الرحيم وارحمنا برحمتك يا أرحم الراحمين بفضلك صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد يا رب صل عليه ಈ 3 ವರ್ಷಕ್ಕೊಮ್ಮೆ ಜರುಗಿಸಿಕೊಂಡು ಬರುವಂತಹ ಉರೂಸ್ ನ್ಯಾರ್ಚೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ 11 ದಿವಸಗಳ ಧಾರ್ಮಿಕ ಕಾರ್ಯಕ್ರಮವನ್ನು 2023 ಜನವರಿ 18ರಿಂದ 2023 ಜನವರಿ 28ರವರೆಗೆ ನಡೆಸಲು ತೀರ್ಮಾನಿಸಿದ್ದೇವೆ. ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಬ್ರೋಷರ್ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆತ್ಮೀಯರೇ, ನಮಗೀಗಲೇ ತಿಳಿದಿರುವ ಹಾಗೆ ಬಹಳ ಇತಿಹಾಸ ಇರತಕ್ಕಂತಹ ಈ ಒಂದು ಮಸೀದಿ ಹಾಗೂ ದರ್ಗಾ ಶರೀಫ್ ಶಾಂತಿಯ ಪ್ರತ್ಯೇಕವಾಗಿ, ಶಾಂತಿಯ ಒಂದು ಸ್ಥಳವಾಗಿ ಕರಾವಳಿ ತೀರದಲ್ಲಿರುವಂತಹ ಒಂದು ಧಾರ್ಮಿಕ ಶ್ರದ್ಧೆಯಿಂದ ಹೊಂದಿರತಕ್ಕಂತಹ ಜುಮಾ ಮಸೀದಿ, ಅದೇ ಪ್ರಕಾರ ದರ್ಗಾ ಶರೀಫ್. ನಾನು ವಿಶಾಲವಾಗಿ ವಿವರಿಸಲಿಕ್ಕೆ ಹೋಗುವುದಿಲ್ಲ, ಏಕೆಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ನಾವಿಲ್ಲಿ ಉರುಸ್ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದೇ ಪ್ರಕಾರ ಇವತ್ತು ಸಹ ನಾವು ಧ್ವಜಾರೋಹಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಹಾಜರಿದ್ದೇವೆ. ಎಲ್ಲರಿಗೂ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಈಗಾಗಲೇ ದರ್ಗಾ ಜಿಯಾರತಿಗೆ ನಮಗೆ ನೇತೃತ್ವವನ್ನು ನೀಡಿದಂಥ ಗೌರವಾನ್ವಿತ ಬಹುಮಾನ್ಯರಾದಂಥ ಇಬ್ರಾಹಿಂ ಫೈಜಿ ಅವರಿಗೆ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ಪ್ರಕಾರ ಅವರನ್ನು ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ಜಮಾತ್ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರ ಉರುಸ್ ಕಾರ್ಯಕ್ರಮದ ಅಧ್ಯಕ್ಷರು, ಜಮಾತ್ ಕಮಿಟಿಯ ಅಧ್ಯಕ್ಷರು ಆದಂತಹ ಜನಾಬ್ ಇಸ್ಮಾಯಿಲ್ ಹಾಜಿ ಕೊಪ್ಪಲ ಇವರನ್ನು ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಉರುಸ್ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಆದಂತಹ ಆತ್ಮೀಯರು ಆದಂತಹ ಜನಾಬ್ CA ಅಬ್ದುಲ್ ಮಜೀದ್ ಹಾಜಿ ಅವರನ್ನು ಸಹ ನಾನು ಆತ್ಮೀಯವಾಗಿ ಜಮಾತ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರ ಜಮಾತಿನ ಕಾರ್ಯದರ್ಶಿಯಾದಂಥ ಅಬ್ಬಾಸ್ UVM, ಜೊತೆ ಕಾರ್ಯದರ್ಶಿ ಅಂತ ಮೊಹಸಿನ್ ರಹಮಾನ್, ಅಹಮದ್ ಪೆರಿಬೇಲ್ ಹಾಗೂ ಕೋಶಾಧಿಕಾರಿ ಅಬೂಬಕರ್ ಹಾಜಿ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಜಮಾತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿಗೆ ಆತ್ಮೀಯವಾಗಿ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರಾದಂಥ UB ಮೊಹಮ್ಮದ್ ಹಾಜಿ ಹಾಗೂ ಅಬ್ಬಾಸ್ ಹಾಜಿ ಪೆರಿಬೇಲ್ ಹಾಗೂ ನಮ್ಮ ಆತ್ಮೀಯರಾದಂಥ ಅಬ್ದುಲ್ ಸಲಾಂ ಇವರವರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಮಾಜಿ ಕೋಶಾಧಿಕಾರಿಯಾದಂತಹ ಅಬ್ಬಾಸ್ ಹಾಜಿ ಮಜಲ್, ಅದೇ ಪ್ರಕಾರ
ಎಲ್ಲ ಅದೇ ಪ್ರಕಾರ ನಮ್ಮ ಜಮಾತಿನ ಉಪಾಧ್ಯಕ್ಷರಾದಂಥ ಅಬ್ದುಲ್ ಹಮೀದ್ ಹಾಜಿ, MP ಮೊಹಮ್ಮದ್ ಗುಡ್ಡೆ, ಅದೇ ಪ್ರಕಾರ ಮಸೀದಿಯ ಕಾರ್ಯಕಾರಿ ಸಮಿತಿಗಳು, ಪದಾಧಿಕಾರಿಗಳು ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಪ್ರಕಾರ ಹಿರಿಯರು ನಮ್ಮೊಂದಿಗಿದ್ದಾರೆ, ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲರನ್ನ ನಾನು ಒಂದೇ ವಾಕ್ಯದಲ್ಲಿ ನಾನು ಉರುಸ್ ಕಮಿಟಿಯ ಸಮಿತಿಯವರನ್ನು, ಅದೇ ಪ್ರಕಾರ ಉರುಸ್ ಕಮಿಟಿಯ ಕೋಶಾಧಿಕಾರಿಯಾದಂಥ ಹಸೀನರ್ ಹಾಜಿ ಅವರನ್ನು, ಎಲ್ಲರನ್ನ ಜಮಾತಿನ ಸದಸ್ಯರನ್ನ, ಉಸ್ತಾದ್ರವರನ್ನ, ಮುತಾಲಿಮ್ಗಳನ್ನ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ನಾನು ನೇರವಾಗಿ ಅಧ್ಯಕ್ಷರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಅವರು ಧ್ವಜಾರೋಹಣ ಮಾಡಲು ಅವರನ್ನು ನಾನು ವಿನಮ್ರಪೂರ್ವಕವಾಗಿ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ ബീബി പാടി പല നാളിലായി മധുരം തരുമോ അരികിൽ ബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ മോഹത്താലെ ಒಮ್ಮೆ ಉಚ್ಚಿಲ ಜುಮ್ಮಾ ಮಸೀದಿ ವಠಾರದಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವಂತಹ ತಂಗಲ್ರವರ ಹೆಸರಿನಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರತಕ್ಕಂತಹ ಉರೂಸ್ ನೇರ್ಚೆಯನ್ನು ಹಾಗೂ ಅದಕ್ಕೆ ಸಂಬಂಧಿಸಿದ 11 ದಿವಸಗಳ ಧಾರ್ಮಿಕ ಕಾರ್ಯಕ್ರಮವನ್ನು ಇದೇ ಬರುವ 2023 ಜನವರಿ 18ರಿಂದ 2023 ಜನವರಿ 28ರವರೆಗೆ ನಡೆಸಲು ತೀರ್ಮಾನಿಸಿರುತ್ತೇವೆ. ಇಲ್ಲಿಯ ಇತಿಹಾಸ, ಇಲ್ಲಿಯ ಒಂದು ಪರಿಶುದ್ಧತೆ, ಇದನ್ನು ನಾವು ವಿವರಿಸಲಿಕ್ಕೆ ಇವತ್ತು ನಮ್ಮ ಉರುಸ್ ಕಾರ್ಯಕ್ರಮದ ಎಲ್ಲ ಪ್ರಚಾರಾರ್ಥದ ಅಂಗವಾಗಿ ಇವತ್ತು ನಾವು ಆರಂಭಿಸಿದ್ದೇವೆ. ಇದನ್ನು ನಾನು ಈಗ ನಮ್ಮ ಈ ಉರುಸ್ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದಂಥ ಜನಾಬ್ ಸಿ ಅಬ್ದುಲ್ ಮಜೀದ್ ರವರು ಕೆಲವೊಂದು ವಿಷಯಗಳನ್ನು ಮಾಧ್ಯಮಕ್ಕೆ ತಿಳಿಸಲಿದ್ದಾರೆ. അൽഹംദുലില്ലാഹി റബ്ബിൽ ആലമീൻ വസ്സലാത്തു വസ്സലാമു അലാ സയ്യിദിനാ മുഹമ്മദിൻ വഅലാ ആലിഹി വസഹ്ബിഹി അജ്മഈൻ. ബഹുമാനപ്പെട്ട അറബി സയ്യിദാർ വലിയുള്ളാഹി തങ്ങളെ പേരിൽ നടത്തിക്കൊണ്ടുവരുന്ന 3 കൊല്ലത്തിനുള്ള ഉറൂസ് ഇൻഷാ അല്ലാഹ് റബ്ബ് തൗഫീഖ് ചെയ്തെങ്കിൽ നമുക്ക് ഈ ജനുവരി 23 ജനുവരി 2003 ഉള്ള ജനുവരി മാസത്തിലെ 18-ാം തീയതിക്ക് നമ്മൾ ഇൻഷാ അല്ലാഹ് അള്ളാഹുവിൻ്റെ തൗഫീഖ് കൊണ്ട് തുടങ്ങാൻ വേണ്ടി തീരുമാനിച്ചിട്ടുണ്ട്. ഇനിയുള്ള സംഗതി മുഴുവനും മാധ്യമങ്ങളും നാട്ടുകാരും വീട്ടുകാരും എല്ലാവരും ഓരോ ഡിസൈഡ് ചെയ്യണം. നമ്മൾ ഈ ഉറൂസിനെ എങ്ങനെ വിജയിപ്പിക്കണം, അത് ഏത് രൂപത്തിലാവണം എന്നുള്ളത്. അത് ഇപ്പം തന്നെ പ്രതിജ്ഞ ചെയ്താൽ മതി. ഒരു പുരയെന്ന് 2-3 ആൾ കണ്ടിന്യൂ ആയിട്ട് ഇവിടെ വരികയും അവർക്ക് കഴിയുന്നത്ര പബ്ലിസിറ്റി തടി കൊണ്ട്, ഉസ്താദ് നേരെ പറഞ്ഞ പോലെ തടി കൊണ്ടും പണം കൊണ്ടും പിന്നെ പ്രസിദ്ധി കൊണ്ടും അനൗൺസ്മെൻറ്റ് കൊണ്ടും അഡ്വർടൈസ്മെൻറ്റ് കൊണ്ടും എന്തെല്ലാം നമുക്ക് ചെയ്യാൻ കഴിയുന്നതെല്ലാം നമ്മൾ ചെയ്തിട്ട് ഇതിനെ വിജയിപ്പിക്കണം. അള്ളാഹു സുബ്ഹാനഹു വ തആല നല്ല നിലക്ക് വിജയിപ്പിക്കാൻ നമുക്ക് എല്ലാവർക്കും തൗഫീഖ് ചെയ്യട്ടെ. അതിനുള്ള ഒരു 10 ദിവസം നമുക്ക് ഈ അറബി സയ്യിദ് തങ്ങളുടെ പേരിൽ അള്ളാഹുവിൻ്റെ ഈ ദീനിലേക്ക് വേണ്ടി അവിടെ പ്രതി ദിവസം നടക്കുന്ന വാദ പരമ്പരയും മറ്റുള്ള ഖൈറായ ദീനിൻ്റെ പ്രവർത്തനങ്ങളും നടത്തുന്നതിന് വേണ്ടി നമ്മൾ ആ 10 ദിവസം ഈ ജമാഅത്തിലേക്ക് വേണ്ടി ഒരു വിട്ടുകൊടുക്കണം. നമ്മൾ ഇവർ ലീവ് എടുക്കണം, രജ എടുക്കണം, പുറത്തുള്ള ആളാണെങ്കിൽ ആ സമയത്ത് ഇവിടെ എത്തുകയും ഈ ഉറൂസ് നമ്മളെ ഒരു കർത്തവ്യമാണ്, നമ്മളെ ഒരു റെസ്പോൺസിബിലിറ്റിയാണ്, ഇതിന് വിജയിപ്പിക്കലെന്ന് ഓരോരുത്തരും മനസ്സിൽ ദൃഢം ചെയ്ത് അതിനു വേണ്ടി എല്ലാവരും ഇന്നു മുതൽ തന്നെ ഇനി 2-2.5 മാസത്തോളം നമുക്ക് സമയമുണ്ട്. അതുകൊണ്ട് എല്ലാവരും അതിനു വേണ്ടി പ്രയത്നം എടുക്കണമെന്ന് മാത്രം പറഞ്ഞുകൊണ്ട് ബാക്കിയുള്ള സംഗതികളെല്ലാം ഈ മീഡിയക്കാർ തന്നെ പബ്ലിഷ് ചെയ്യണമെന്നുള്ള അവരടുത്ത് റിക്വസ്റ്റ് ചെയ്തുകൊണ്ട് അവർക്ക് വേണ്ടുന്ന സഹകരണങ്ങളെല്ലാം നമ്മളെല്ലാവരും ജമാഅത്തിൽ ചെയ്തു കൊടുക്കണം എന്ന് മാത്രം പറഞ്ഞുകൊണ്ട് ഞാൻ വാക്ക് ഞാൻ അവസാനിപ്പിക്കാം. അസ്സലാമു അലൈക്കും. ಈ ಒಂದು ಪ್ರಸಿದ್ಧ ಇತಿಹಾಸ ಇರತಕ್ಕಂತಹ ಸ್ಥಳ ಎಲ್ಲ ಸರ್ವ ಧರ್ಮಗಳ ಜನರನ್ನು
ಎಲ್ಲರೂ ಆಕರ್ಷಿಸುವಂತೆ ಮಾಡುವಂಥ ಒಂದು ಪ್ರತ್ಯೇಕವಾದಂಥ ಸ್ಥಳ. ಈ ಸ್ಥಳದಲ್ಲಿ ನಡೆಯುವಂಥ ಉರುಸ್ ಕಾರ್ಯಕ್ರಮದ ಇತಿಹಾಸದ ಬಗ್ಗೆಯಾಗಿ ನಮ್ಮ ಅಬ್ದುಲ್ ಸಲಾಂ ಇವರವರು ನಮಗೆ ಪತ್ರಿಕಾ ಮಾಧ್ಯಮದವರಿಗೆ ವಿವರಿಸಲಿದ್ದಾರೆ. ಮಾಧ್ಯಮ ಮಿತ್ರರೇ, ಇವತ್ತು ನಾವು 407 ಜುಮಾ ಮಸೀದಿ ವಠಾರದಲ್ಲಿ ಅರಬಿ ಸೈದಾರ್ ವಲಿಯುಲ್ಲಾಹಿರವರ ಉರುಸ್ ಸಮಾರಂಭದ ಮೊದಲನೇ ಹಂತ ಧ್ವಜಾರೋಹಣವನ್ನು ಆಯೋಜಿತನೇ ನಮ್ಮ ಮಸೀದಿಯ ಉಸ್ತಾದರು, ಇಮಾಮರು ಆದಂತಹ ಮುದರಿಸರು ಆದಂತಹ ಇಬ್ರಾಹಿಂ ಫೈಜಿ ಅವರು ನೆರವೇರಿಸಿರುತ್ತಾರೆ. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮಲ್ಲಿ ಇರೋದು ಪ್ರಚಾರ ಮತ್ತು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವು ಅಳವಡಿಸಿಕೊಂಡು ಇದಕ್ಕೆ ಬೇಕಾದಂತಹ ಎಲ್ಲ ವೈಶಿಷ್ಟ್ಯ ರೂಪದಲ್ಲಿ ನಾವು ಅದನ್ನು ವಿಂಗಡಣೆ ಮಾಡಿದ್ದೀವಿ. ಇತಿಹಾಸ ಪ್ರಸಿದ್ಧವಾದಂತಹ ಈ ನಮ್ಮ ಮಂಗಳೂರು ಕರಾವಳಿ ಪ್ರದೇಶದ ಸೋಮೇಶ್ವರ ಉಚ್ಚಿಲ ಎಂಬ ಊರಿನಲ್ಲಿ ಸಾಧಾರಣ ಟಿಪ್ಪು ಸುಲ್ತಾನ್ ಕಾಲಕ್ಕಿಂತಲೂ ಮುಂಚೆ ಹಿರಿಯರ ಒಂದು ಹೇಳಿಕೆ ಪ್ರಕಾರ ಒಂದು 700 ವರ್ಷಗಳ ಹಿಂದೆಯೇ ಈ ಮಸೀದಿಯು ಹುಲ್ಲಿನ ಮಸೀದಿಯಿಂದಾಗಿ ಅದರ ನಂತರ ಚಿಪ್ಪಿ ಓಡಿನ ಮಸೀದಿಯಾಗಿ ಮತ್ತೆ ಮಂಗಳೂರು ಹಂಚಿನ ಮಸೀದಿಯಾಗಿ ಈಗ 2 ಅಂತಸ್ತಿನ ಭವ್ಯವಾದಂತಹ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಲು ಈ ಊರಿನವರಿಂದ ಮತ್ತು ಈ ಊರಿನ ಎಲ್ಲ ಮಹನೀಯರಿಂದಲೂ ಸಾಧ್ಯವಾಯಿತು ಎಂದು ಹೇಳುವುದಕ್ಕೆ ನಾನು ಭಾರಿ ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇದಾಗಿ ನಾವು 3 ವರ್ಷಕ್ಕೊಮ್ಮೆ ಇಲ್ಲಿ ಉರುಸ್ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಕೊರೋನಾ ಕಾರಣದಿಂದಾಗಿ ಈ ವರ್ಷ ನಮಗೆ 4ನೇ ವರ್ಷಕ್ಕೆ ನಾವು ಆಚರಣೆ ಮಾಡಲು ಅವಕಾಶವಾಯಿತು. ನಾವು ಈ ಕಾರ್ಯಕ್ರಮದ ಬಗ್ಗೆ 11 ದಿವಸದ ಕಾರ್ಯಕ್ರಮ ಇಟ್ಟುಕೊಂಡು 10 ದಿವಸ ಮತಪ್ರವಚನ ಮತ್ತು ಕೊನೆಯ 1 ದಿವಸದ ಉರುಸ್ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಆವತ್ತು ಅನ್ನದಾನ ಉತ್ಸವ ಇರುತ್ತದೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಲೆಮಾ ಶಿರೋಮಣಿಗಳು, ಸಾದಾತುಗಳು, ರಾಜಕೀಯ ನೇತಾರರು, ಸಾಮಾಜಿಕ ನೇತಾರರು, ಅದೇ ರೀತಿ ಊರಿನ ಎಲ್ಲ ಸಂಸ್ಕೃತಿಯ ಎಲ್ಲವರನ್ನು ಒಂದುಗೂಡಿಸಿ ಈ ಒಂದು ಸಭಾ ಸಮಾರಂಭವನ್ನು ನಾವು ಮಾಡಲಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಮತ್ತು ಊರಿನ ಹಿರಿಯರು ಮತ್ತು ಕಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತೇಜನವನ್ನು ಕೊಡಬೇಕಂತ ಕೇಳಿಕೊಂಡು ನಾನು ಈ ಅವಕಾಶಕ್ಕಾಗಿ ವಂದಿಸ್ತಾ ನಾನು ವಿರಾಮ ಹೇಳ್ತಾ ಇದ್ದೇನೆ. ಧಾರ್ಮಿಕತೆ ಕೇವಲ ಹೆಸರಿಗಾಗಿ ಮಾತ್ರ ಅಲ್ಲ, ಅದು ಲೋಕಶಾಂತಿಗಾಗಿ ವಾಕ್ಯದೊಂದಿಗೆ ಸ್ಪಿರಿಚುವಾಲಿಟಿ ಫಾರ್ ವರ್ಲ್ಡ್ ಪೀಸ್ ಆಫ್ ವರ್ಲ್ಡ್ ನಡೆಸ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮ 11 ದಿವಸಗಳ ಈ ಕಾರ್ಯಕ್ರಮದಲ್ಲಿ ಬೃಹತ್ ಸರ್ವಧರ್ಮ ಮತ್ತು ರಾಜಕೀಯ ಸಮಾವೇಶ, ಮೌಲಿದ್ ಪಾರಾಯಣ, ಉಲೆಮಾ ಕಾನ್ಫರೆನ್ಸ್, ಸಾಮೂಹಿಕ ಪ್ರಾರ್ಥನೆ, ಅನ್ನದಾನ, ಧಾರ್ಮಿಕ ಕಾರ್ಯಕ್ರಮಗಳು ಈ 11 ದಿವಸಗಳಲ್ಲಿ ನಾವು ನಡೆಸಲು ತೀರ್ಮಾನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಪ್ರಖ್ಯಾತ ಕೇರಳ, ಕರ್ನಾಟಕದ ಉಲೆಮಾಗಳು ಹಾಗೂ ಮತ ಪಾಂಡಿತ್ಯರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜಮಾತಿನ ಸದಸ್ಯರು ಪ್ರತಿಯೊಬ್ಬರು ಇದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಇದರ ಯಶಸ್ಸಿಗಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಮತ್ತೊಮ್ಮೆ ನಾನು ನಿಮ್ಮೊಂದಿಗೆ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ, ಇಲ್ಲಿಯ ಪ್ರಾಮುಖ್ಯತೆ ಅಂತ ಹೇಳಿದರೆ ನಮ್ಮ ಶಾಂತಿಯುತವಾದಂಥ ಶಾಂತಿಗೆ ಕೇವಲ ಉತ್ತೇಜನ ಕೊಟ್ಟುಕೊಂಡು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಎಲ್ಲ ಜಾತಿ ಧರ್ಮವನ್ನು ಒಗ್ಗೂಡಿಸಿಕೊಂಡು ಇಲ್ಲಿ ನಾವು ನಡೆದುಕೊಂಡು ಬರುತ್ತಾ ಇರೋದು ಒಂದು ಸನ್ನಿವೇಶ ನಾವು ಕಾಣ್ತಾ ಇದ್ದೇವೆ. ಎಲ್ಲದಕ್ಕೂ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಕೊಟ್ಕೊಂಡು ಇತಿಹಾಸ ಪ್ರಸಿದ್ಧವಾದಂಥ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿಯ ಕಾಲದಲ್ಲಿ ನಿರ್ಮಿತವಾದಂಥ ಈ ಮಸೀದಿ, ಅದರ ನಂತರ ನಿರ್ಮಿತವಾದಂಥ ನಮ್ಮ ದರ್ಗಾ ಶರೀಫ್, ಇದೆಲ್ಲದಕ್ಕೂ ಇಲ್ಲಿ ನಮಗೆ ಉದಾಹರಣೆಯಾಗಿದೆ ನಮ್ಮ ಈ ಮಸೀದಿಯ ಒಂದು ನೋಟ. ಇಲ್ಲಿ ಮಸೀದಿಯ ಈ ಉರುಸ್ ಕಾರ್ಯಕ್ರಮಕ್ಕಾಗಿ ಮಾಧ್ಯಮ ಮಿತ್ರದವರಿಗೆ ನನ್ನ ನಮಸ್ಕಾರ. ಉಚ್ಚಿಲ ಅಸಯ್ಯದ್ ಶರೀಫುಲ್ ಅರಬಿ ವಲಿಯುಲ್ಲಾಹಿ ಅವರ ಹೆಸರಿನಲ್ಲಿ ನಡೆಸ್ಕೊಂಡು ಬರ್ತಕ್ಕಂಥ 3 ವರ್ಷಕ್ಕೊಮ್ಮೆ ಆಚರಿಸುವಂಥ ಈ ಉರುಸ್ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದಿಂದ, ಅದೇ ರೀತಿ ಊರಿನ ಹಿರಿಯರ ಮತ್ತು ಕಿರಿಯರ ಎಲ್ಲ ಸಹಕಾರ ಮುಖ್ಯ. ಅದೇ ರೀತಿ ಈ ಊರಿಗೆ ಒಂದು ಮಾದರಿ ಉಚ್ಚಿಲ ಅಂತ ಹೇಳಿದರೆ ಅರಬಿ ಸೈದಾರ್ ಅವರ ಒಂದು ಬರ್ಕತ್ತಿನಿಂದ ಈ ಊರು ಬಹಳ ಒಂದು ಶಾಂತಿಯುತವಾದ ಊರಾಗಿರುತ್ತದೆ. ಆದ್ದರಿಂದ ಇಲ್ಲಿ ನಡೆಸ್ಕೊಂಡು ಬರ್ತಕ್ಕಂಥ ಈ ಉರುಸಿನ ಜವಾಬ್ದಾರಿ ಪ್ರತಿ ಒಂದು ಮನೆಯ 10 ಜನರಿದ್ದರೂ 10 ಜನರ ಕರ್ತವ್ಯ ಅಂತೇಳಿ ತಿಳ್ಕೊಂಡು ಈ ಉರುಸಿನ ಯಶಸ್ವಿಯಾಗಿ ನಾವೆಲ್ಲರೂ
ಪಣ ತೊಡಬೇಕಾಗ್ತದೆ. ಯಾಕೆಂತೇಳಿದರೆ ಇದಾಗಲೇ 3 ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರ್ತಕ್ಕಂಥ ಈ ಉರೂಸ್ ಕಾರ್ಯಕ್ರಮ ಕೊರೋನಾ ಎಂಬ ಮಹಾಮಾರಿಯಿಂದ ನಮ್ಮ ಮಿತ್ರರು ಹೇಳಿದಾಗೆ 4ನೇ ವರ್ಷಕ್ಕೆ ಆಗಿದೆ. ಆದ್ದರಿಂದ ಈ ಊರಿನ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾದಕ್ಕಂಥ ಈ ದರ್ಗಾದ ಮಹತ್ವವನ್ನು ಅರಿತುಕೊಂಡು ನಾವೆಲ್ಲರೂ ಈ ಉರೂಸ್ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲರೂ ನಮ್ಮಿಂದ ಆದಂತಹ ನಮ್ಮ ಖತೀಬರು ಹೇಳಿದಾಗೆ ಧನ ಸಹಾಯ ಮತ್ತು ನಮ್ಮ ಕೈಲಾದಂಥ ಸಹಾಯ, ಅದೇ ರೀತಿ ಪ್ರಚಾರಾರ್ಥಕವಂಥ ಸಹಾಯ, ಎಲ್ಲ ಸಹಾಯವನ್ನು ನಾವು ಈ ಉರೂಸ್ ಆಡಳಿತ ಕಮಿಟಿಯು ತಮ್ಮಿಂದ ಉದ್ದೇಶಿಸ್ತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮದ ಒಂದು ಮಹತ್ವ ಏನಂತ ಹೇಳಿದರೆ, ಇಲ್ಲಿ ಈ ಸುಡು ಬಿಸಿಲಿನಲ್ಲಿಯೂ ಹಿರಿಯರು ನಮ್ಮೊಂದಿಗೆ ಇರ್ತಕ್ಕಂಥದ್ದು ನಮಗೆ ಬಹಳ ಒಂದು ಸಂತೋಷ. ಯುವಕರಿಗಿಂತ ಹಿರಿಯರಿಗೆ ಬಹಳ ಒಂದು ಉತ್ಸಾಹ ಇದೆ. ಈ ಊರಿನ ಪ್ರತ್ಯೇಕತೆ ಅಷ್ಟೇ. ಯಾಕೆಂತೇಳಿದರೆ ಹಿರಿಯರ ಮಾರ್ಗದರ್ಶನದಲ್ಲೇ ಕಿರಿಯರು ಮುಂದೆ ಹೋಗತಕ್ಕಂಥದ್ದು. ಆದ್ದರಿಂದಲೇ ಈ ಊರಿಗೆ ಒಂದು ಅಲ್ಲಾಹನ ದಯೆ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಉರೂಸ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಮ್ಮಿಂದಾದ ಪ್ರಯತ್ನವನ್ನು ಮಾಡಿಕೊಂಡು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಯಾವುದೇ ರೀತಿಯ ತೊಂದರೆ ಆಗದಂತೆ, ಯಾವುದೇ ಅಡಚಣೆ ಬರದಂತೆ ನಾವೆಲ್ಲರೂ ಪ್ರಯತ್ನಪಟ್ಟು ಈ ಕಾರ್ಯಕ್ರಮವು ಸರ್ವಶಕ್ತನಾದ ಅಲ್ಲಾಹನಿಂದ ನಮಗೆ ಯಶಸ್ವಿ ಸಿಗಲಂತೇಳಿ ದುವಾ ಮಾಡಿಕೊಂಡು ನನ್ನ ಒಂದು ಮಾತನ್ನು ನಾನು ಮುಗಿಸ್ತೇನೆ. ವಾ ಆಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ರಬಿউল ಕುದ್ದಸಲ್ಲಾಹು ಸಿರಹುಲ್ ಅಜೀರ್ ಹೆಸರಲ್ಲಿ 3 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಉರೂಸ್ ಕಾರ್ಯಕ್ರಮ ಇನ್ಶಾ ಅಲ್ಲಾ 2023 ಜನವರಿ 18ರಿಂದ 28ರವರೆಗೆ ಆಧ್ಯಾತ್ಮಿಕ ನೇತಾರರು, ಸಯ್ಯಿದರು, ಸೂಫಿಯರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡು ತಥಾ ಪ್ರಕಾರ ಎಲ್ಲ ದಿವಸಗಳಲ್ಲಿಯೂ 11 ದಿವಸಗಳಲ್ಲಿಯೂ ಆಧ್ಯಾತ್ಮಿಕ ಮಜ್ಲಿಸ್, ಮತ ಪ್ರಭಾಷಣ ಕಾರ್ಯಕ್ರಮ, ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾದಂತಹ ಮತ ಪ್ರಭಾಷಣಕಾರರು ಹಾಗೂ ಧಾರ್ಮಿಕ ನೇತಾರರು, ರಾಜಕೀಯ ನೇತಾರರು, ಸಾಮೂಹಿಕ ಎಲ್ಲ ರಂಗದಲ್ಲಿಯೂ ಊರಿನ ನೇತಾರರು ಭಾಗವಹಿಸುವಂತಹ ಸರ್ವಧರ್ಮ ಕಾರ್ಯಕ್ರಮವು ಈ ನಮ್ಮ ಉಚ್ಚಿಲ ಪ್ರದೇಶದಲ್ಲಿ ನಡೆಯಲಿದೆ. ಹಾಗೆ ಹೆಸರುವಾಸಿಯಾದಂತಹ ಸೌಹಾರ್ದತೆಗೆ ಹೆಸರುವಾಸಿಯಾದಂತಹ ಈ ಪ್ರದೇಶ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಒಟ್ಟುಗೂಡಿ ಎಲ್ಲ ದಿವಸವೂ ಯಾವುದೇ ಕಾರ್ಯಕ್ರಮವಾಗುವುದಾದರೂ ಇಲ್ಲಿನ ಹಿಂದೂ ಸಹೋದರರಾಗಲಿ, ಕ್ರಿಶ್ಚಿಯನ್ ಸಹೋದರರಾಗಲಿ, ಮುಸಲ್ಮಾನರಾಗಲಿ ಒಗ್ಗೂಟಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿತಾ ಇದ್ದೇವೆ, ಸರ್ವಧರ್ಮ ಸಮ್ಮೇಳನ ಅಂತೇಳಿ. ಆ ಕಾರ್ಯಕ್ರಮವು ಇದುವರೆಗೆ ನಡೆದಿದ್ದು ಯಶಸ್ವಿಗೊಳಿಸಿ ಈ ಊರಿನ ಅದೊಂದು ಸೌಹಾರ್ದತೆ ಅಂತ ನಾವೇ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಈ ಸಲದ ಉರೂಸಿನಲ್ಲಿಯೂ ಸಹ ನಮ್ಮ ಈ ಊರಿನ ಎಲ್ಲ ನೇತಾರರ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಇದರ ಬಗ್ಗೆ ಪ್ರಚಾರಪಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೀವು ಸಹ ನಮ್ಮ ಜಮಾತಿನೊಂದಿಗೆ ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ಆದೇಶಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕೆಂದು ನಾವು ಮೊದಲನೇದಾಗಿ ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಅರಬಿ ವಲಿಯುಲ್ಲಾಹಿ ಖದ್ದಸುಲ್ಲಾಹು ತಾಲಾ ಸಿರ್ರುಲ್ ಅಜೀಜ್ರವರ ಉರೂಸ್ ಕಾರ್ಯಕ್ರಮವು 11 ದಿವಸದಲ್ಲೂ ವಿಜೃಂಭಣೆಯಿಂದ ತುಂಬ ಜನ ಸೇರುತ್ತಾ ಈ ಕಾರ್ಯಕ್ರಮ ನಡೆಯುತ್ತಾ ಇರುವಾಗ ಎಲ್ಲರೂ ಊರಿನವರು ಬರುವಾಗ ಮಾಧ್ಯಮ ಮಿತ್ರರು ಎಲ್ಲ ದಿವಸವೂ ಬಂದುಕೊಂಡು ಈ ಊರಿಗೆ ಪ್ರಚಾರವನ್ನು ಕೊಟ್ಟು ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿಯೂ ಕೇಳಿಕೊಳ್ತೇನೆ. ಇವತ್ತು ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ, ದೃಶ್ಯ ಮಾಧ್ಯಮದ ಸ್ನೇಹಿತರಿಗೂ ಒಂದೇ ವಾಕ್ಯದಲ್ಲಿ ನಾನು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.